ಜೈ ಪದ್ಧತಿ ಕೋಟಿ ಚೆನ್ನಯ್ಯರ ಮೂಲಸ್ಥಾನವಾದ ಗೆಜ್ಜೆಗಿರಿ ನಂದನ್ ಬಿತಿಲ್ ಕ್ಷೇತ್ರದಲ್ಲಿ ಮಾರ್ಚ್ 3ರಿಂದ ಆರಂಭಗೊಂಡು ಮಾರ್ಚ್ 9ರ ತನಕ ನಡೆಯಲಿರುವ ವಾರ್ಷಿಕ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪುತ್ತೂರಿನ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಬಳಿಯಿಂದ ಗೆಜ್ಜೆಗಿರಿ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಿಲ್ಲವ ಸಮಾಜ ಬಾಂಧವರು ಹೊರೆಕಾಣಿಕೆಯನ್ನು ಶ್ರೀ ಸಾನ್ನಿಧ್ಯಕ್ಕೆ ಸಮರ್ಪಿಸಿದರು. ಶ್ರೀ ಕ್ಷೇತ್ರದಲ್ಲಿ ಸಂಜೆ 5ರಿಂದ ಸ್ವಸ್ತಿ ಪುಣ್ಯಾಹ, ಸ್ಥಳ ಶುದ್ಧಿ, ಸಾಮೂಹಿಕ ಪ್ರಾರ್ಥನೆ, ಹೊರೆಕಾಣಿಕೆ ಸಮರ್ಪಣೆ, ಉಗ್ರಾಣ ಮುಹೂರ್ತ ಮುಂತಾದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಮೂಡಬಿದ್ರಿಯ ಶ್ರೀ ಶಾಂತಿಯವರ ನೇತೃತ್ವದಲ್ಲಿ ನಡೆಯಿತು. ಈ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯಗಳಿದೆ. ಈ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳಾಗಿದೆ. ದೈವಗಳ ಕಟ್ಟುಕಟ್ಟೆಗಳಲ್ಲಿ ವ್ಯತ್ಯಾಸ ಆಗಿದೆ. ದೈವಗಳು ಸಾನ್ನಿಧ್ಯದಲ್ಲಿ ತುಂಬ ಕೋಪಗೊಂಡಿದ್ದಾರೆ. ಹಾಗಾಗಿ ಈ ಸಾನ್ನಿಧ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮುಂದಿನ ಭವಿಷ್ಯತ್ತಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಹಾಗಾಗಿ ಇದು ಒಂದು ದಿವಸದಲ್ಲಿ ಪ್ರಶ್ನೆ ಮುಗುವಂಥ ಸಂದರ್ಭ ಅಲ್ಲ. ಈ ಒಂದು ದಿವಸದಲ್ಲಿ ಚಿಂತನೆ ಮಾಡುವಂಥ ಖಂಡಿತವಾಗಿ ಈ ಪ್ರಶ್ನೆಯನ್ನು ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಜ್ಯೋತಿಷರಲ್ಲಿ ನಿರ್ಣಯ ಮಾಡ್ತಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡಿ ಎಲ್ಲ ಕಡೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಈ ವರ್ಷದ ಮಟ್ಟಿಗೆ ಈ ಜಾತ್ರಾ ಮಹೋತ್ಸವವನ್ನು ನಾವು ನಿಘಂಟು ಮಾಡಿದ್ದೇವೆ. ಆ ಥರನೇ ಅದನ್ನು ಪ್ರಶ್ನೆ ಚಿಂತನೆಯನ್ನು ಮುಂದುವರಿಸಿಕೊಂಡು ಹೋಗಿ ಮೇಲಿನ ಕಾಲಘಟ್ಟದಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪುನಃ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಮುಂದುವರಿಸುವಂಥ ಕಾರ್ಯಕ್ರಮವಿದೆ. ಆ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಇಲ್ಲಿರುವಂಥ ಸಾನ್ನಿಧ್ಯದ ಬಗ್ಗೆ ಯಾವ ರೀತಿಗಳ ಆರಾಧನೆ ಮಾಡಬೇಕು, ಯಾವ ರೀತಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಇನ್ನು ಸೆಪ್ಟೆಂಬರ್ ತಿಂಗಳ ಪ್ರಶ್ನೆಯಲ್ಲಿ ಚಿಂತನೆ ಮಾಡುವಂಥ ವಿಚಾರವನ್ನು ಜ್ಯೋತಿಷರಲ್ಲಿ ನಿರ್ಣಯ ಮಾಡಿದೆ. ಹಾಗಾಗಿ ಇಲ್ಲಿ ಒಂದು ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಮೊನ್ನೆ ಅಷ್ಟಮಂಗಲದಲ್ಲಿ ನಡೆದಂಥ ಒಂದು ವಿಶೇಷವಾದ ಘಟನೆ. ಯಾಕೆಂದರೆ ಸಾನ್ನಿಧ್ಯದಲ್ಲಿ ಆ ಹೊತ್ತಿನಲ್ಲಿ ಒಂದು ಅವಳಿ ಮಕ್ಕಳು ಒಂದು ಪ್ರವೇಶ ಆಗುವುದಂದರೆ ಒಂದು ನಮಗೊಂದು ಜ್ಯೋತಿಷದ ಒಂದು ಇತಿಹಾಸದಲ್ಲಿ ಒಂದು ಆರಾಧನೆ ಮಾಡುವ ಒಂದು ಶಕ್ತಿಗಳೇ ಬಂದ ಹಾಗೆ ಆಗಿದೆ. ಹಾಗಾಗಿ ವಿಶೇಷವಾದಂಥ ಸಾನ್ನಿಧ್ಯಗಳಿದೆ. ನಾನು ಸಮಾಜದ ಹಾಗೂ ಸಮಾಜದ ಮಾತಲ್ಲ, ಎಲ್ಲ ಭಗವದ್ ಭಕ್ತಗಳನ್ನು ವಿನಂತಿ ಮಾಡ್ತೀನಿ. ಯಾಕೆಂದರೆ ಸಾನ್ನಿಧ್ಯದಲ್ಲಿ ರೀತಿಯ ಒಂದು ವಿಶೇಷವಾದ ಒಂದು ಚೈತನ್ಯ ಶಕ್ತಿಗಳಿದೆ. ಆ ಚೈತನ್ಯ ಶಕ್ತಿಗಳು ಇನ್ನು ಮುಂದಕ್ಕೆ ಇತಿಹಾಸ ನಿರ್ಮಿತವಾದಂಥ ಇನ್ನೊಮ್ಮೆ ಈ ಗೆಜ್ಜೆಗಿರಿಯ ವಿಶೇಷವಾದಂಥ ಹೆಸರು ಬರಲಿಕ್ಕೆ ಇದೆ. ಯಾರೂ ಇದರ ಬಗ್ಗೆ ಒಂದು ಗೊಂದಲ, ಯಾಕೆಂದರೆ ಈ ದೈವೈದ್ಯತೆಯ ಸಮಾಧಿಯ ಬಗ್ಗೆ ಕೆಲವರಿಗೊಂದು ಗೊಂದಲ ಇದೆ. ಖಂಡಿತ ಅದರಲ್ಲಿ ಗೊಂದಲವೇ ಇದೆ. ಯಾಕೆಂದರೆ ಈ ರೀತಿ ಒಂದು ನಿಮಿತ್ತಗಳು ನಡೆಯುವಾಗ ಈ ಸಮಾಧಿ ಇಲ್ಲಿ ಅನ್ನುವಂಥ ವಿಚಾರ ಖಂಡಿತವಾಗಿ ನಿರ್ಣಯ ಆಗಿದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಗಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನಸ್ಸಿನ ಇಷ್ಟಾರ್ಥ ಫಲಗಳೆಲ್ಲ ಖಂಡಿತವಾಗಿ ಈ ಮಣ್ಣಿನಲ್ಲಿ ಪ್ರಸಾದ ರೂಪದಲ್ಲಿ ಅನುಗ್ರಹ ಆಗುತ್ತೆ. ದೇವರು ಒಳ್ಳೆ ರೀತಿಯಲ್ಲಿ ಮಾಡುತ್ತಾರೆ ಅನ್ನುವಂಥ ವಿಚಾರವನ್ನು ನಾನು ಶ್ರೀ ಸಂಜೀವ ಪೂಜಾರಿ ಕೂರೇಲು, ಮುಕ್ತೇಸರು ರಾಮಚಾಲು ಗರಡೆ ಪರ್ಪುಂಜ ಅವರಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ನೆರವೇರಿತು. ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನೇಮೋತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಜೈ ಪದ್ಧತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಕ್ಷೇತ್ರಾಡಳಿತ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಭಕ್ತಾದಿಗಳು ಹೊರೆಕಾಣಿಕೆ ಮತ್ತು ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿದ್ಯಾರ್ಥಿನ ಹೊರೆಕಾಣಿಕೆ ಮೆರವಣಿಗೆ ಅಭೂತಪೂರ್ವವಾದ ಇನಿ ಈ ಕ್ಷೇತ್ರಕ್ಕೆ ಬರ್ತದೆ ಮುಟ್ಟದ ಇತ್ತನೆ ಉಗ್ರ ಮುಹೂರ್ತ ಆಂಡ್ 2020 ನಡೆತಿನ ಬ್ರಹ್ಮಕಲಶದ ಒಂದು ವಾರೀತಿದ ಹೊರೆಕಾಣಿಕೆ ಮೆರವಣಿಗೆ ಆಂಡ ಅವೇ ರೀತಿಯ ಹೊರೆಕಾಣಿಕೆ ಮೆರವಣಿಗೆ ಇದು ನಡೆತದೆ ಉಗ್ರನ ಮುಹೂರ್ತ ಆಂಡ್ ಎಲ್ಲೆರ್ತು ಲಾಗಾಯ್ತಿ 7 ತಾರೀಕು ಮುಟ್ಟ ನಡಪುನಂಚಿನ ಜಾತ್ರಾ ಮಹೋತ್ಸವ ಮಾತ ದೈವಲೆಗಳ ನೇಮೋತ್ಸವ ಕೋಟಿ ಚೆನ್ನಯ್ಯನ ಗರಡಿ ನೇಮೋತ್ಸವ ಪೂರ ನಿರಂತರವಾದ ನಡಪೆರುಂಡು ಮೂಲು ದೇವೈದ್ಯತಿನ ಚಾವಡಿಟ್ಟು ಮೂಲಸ್ಥಾನಟ್ಟು ನಿರಂತರವಾದ ಧಾರ್ಮಿಕ ವಿಧಿವಿಧಾನಗಳು ನಡಪೆರುಂಡು ಈ ನಿರಂತರವಾದ ನಡಪುನ ಕಾರ್ಯಕ್ರಮಟ್ಟು ದಿನಂಪ್ರತಿ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನಾಗಲಿ ಭಾಗವಹಿಸುವ ನಿರೀಕ್ಷೆ ಉಂಟು. ಇತ್ತೇನೆ ಹೊರೆಕಾಣಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಕಾಸರಗೋಡು, ಚಿಕ್ಕಮಗಳೂರು, ಮಡಿಕೇರಿ ಜಿಲ್ಲೆ ತಾಗಲು ಹೊರೆಕಾಣಿಕೆ ಕೊಂಡು ಸಮರ್ಪಣೆ ಮಾಡ್ತಾರೆ. ಆ ಭಾಗದ ಮಾತ ಜನಕ್ಕೆಲ್ಲ ಬರ್ಪುಣಂಚಿದ್ದ ನಿರೀಕ್ಷೆ ಎಂಕಲೆಗುಂಡು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪುತ್ತೂರು.